ಎನ್ನುವ ವ್ಯಕ್ತಿತ್ವದ ಮೂಲಕ ಅರಿವಿನ ಪ್ರಜ್ಞೆಯ ರೂಪಕವನ್ನೇ ಕೊಟ್ಟು ಈ ನೆಲದ ನಾಡಿ ಹಿಡಿದು ಬರೆದಂತಹ ಮೇರು ವ್ಯಕ್ತಿತ್ವದ ಡಾಕ್ಟರ್ ಕೆ ಶಿವರಾಮ ಕಾರಂತರ 123ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಸಮಿತಿ ಪುತ್ತೂರು ಮತ್ತು ಸಹಾಯಕ ಆಯುಕ್ತರ ಕಾರ್ಯಾಲಯ ಪುತ್ತೂರು ಇವುಗಳ ಜಂಟಿ ಆಶ್ರಯದಲ್ಲಿ ಡಾಕ್ಟರ್ ಕೆ ಶಿವರಾಮ ಕಾರಂತರ 123ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಮಾನ್ಯ ಸಹಾಯಕ ಆಯುಕ್ತರಾದಂಥ ಶ್ರೀ ಜುಬಿನ್ ಮೊಹಾಪಾತ್ರ ಇವರ ಮಾರ್ಗದರ್ಶನದಲ್ಲಿ ಇಲಾಖೆಯ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮವು ನೆರವೇರುತ್ತಲಿದ್ದು, ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಹೊತ್ತಲ್ಲಿ ನಾಡಗೀತೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳಿ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈನಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಪೂರಕವಾಗಿ ನಾಡಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಅತಿಥಿಗಳನ್ನು ಆಗಮಿಸಿದ ಸರ್ವರನ್ನ ಪ್ರೀತಿಯ ಮಾತುಗಳೊಂದಿಗೆ ಸ್ವಾಗತಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಜಗನ್ನಾಥ ಅಡಿಯಡ್ಕ, ಚಿತ್ರಕಲಾ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಎಲ್ಲರಿಗೂ ವಂದಿಸುತ್ತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಸಮಿತಿ ಪುತ್ತೂರು, ಸಹಾಯಕ ಆಯುಕ್ತರ ಕಾರ್ಯಾಲಯ ಪುತ್ತೂರು ಇದರ ಒಂದು ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ 123ನೇ ಜನ್ಮ ದಿನಾಚರಣೆ ನಾವಿಂದು ಆಚರಿಸ್ತಾ ಇದ್ದೇವೆ. ಈ ಮೊದಲೇ ನಿಗದಿಯಾಗಿತ್ತಂದ್ರೆ ನಮ್ಮ ಮಾನ್ಯ ಸಹಾಯಕ ಆಯುಕ್ತರು ಬಹಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಯೋಜನೆಯಲ್ಲಿ ಇದ್ದರು. ಅದಕ್ಕೊಂದು ಪೂರ್ವಭಾವಿ ಸಭೆ ಕೂಡ ಆಗಿತ್ತು. ನಂತರ ಇದು ಎಲ್ಲ ಇಲಾಖೆಗಳ ಆಮೇಲೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಕಾರ್ಯಕ್ರಮ ನೀಡಬೇಕೆನ್ನೋ ಒಂದು ಆಶಯ ಕೂಡ ಮಾನ್ಯ ಸಹಾಯಕ ಆಯುಕ್ತರದಿತ್ತು. ಆದರೆ ಚುನಾವಣಾ ನೀತಿ ಸಂಹಿತೆ ಇದ್ದುದರಿಂದ ಅದನ್ನು ನೀತಿ ಸಂಹಿತೆ ಜಾರಿಗೆ ಬಂದ ಕಾರಣ ಅದನ್ನು ಮುಂದೂಡಿ ಮಾನ್ಯ ಜಿಲ್ಲಾಧಿಕಾರಿ ಅವರ ಇದು ನಿರ್ದೇಶನದಂತೆ ಸರಳವಾಗಿ ಆಚರಣೆ ಮಾಡಬೇಕು ಅನ್ನೋ ಒಂದು ಇದರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಸರಳವಾಗಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ದ್ವೀಪ ಪ್ರಜ್ವಲನ ಮುಖಾಂತರ ಮತ್ತು ಡಾಕ್ಟರ್ ಶಿವರಾಮ ಕಾರಂತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಮಾನ್ಯ ಸಹಾಯಕ ಆಯುಕ್ತರು. ಸರ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಮಾನ್ಯ ತಹಸೀಲ್ದಾರ್ ಸರ್ ಇದ್ದಾರೆ. ಸರ್, ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಹಾಗೆಯೇ ಕಾರ್ಯಕ್ರಮದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಸರ್ ಇದ್ದಾರೆ. ಸರ್ ತಮಗೂ ಪ್ರೀತಿಯ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆಯೇ ನಗರಸಭಾ ಪೌರಾಯುಕ್ತರಾದಂತಹ ಮಧುಮನ್ ಅವರು ಸರ್ ಇದ್ದೀರಿ. ಸರ್ ತಮಗೂ ಅತ್ಯಂತ ಪ್ರೀತಿಯ ಸ್ವಾಗತ ಬಯಸ್ತಿದ್ದೇನೆ. ಹಾಗೆಯೇ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕರಾದ ರಾಜಾರಾಮ್ ಸರ್ ಇದ್ದೀರಿ. ಸರ್ ತಮಗೂ ಪ್ರೀತಿಯ ಸ್ವಾಗತ ಬಯಸ್ತಿದ್ದೇನೆ. ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಇದರ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂತಹ ರಾಜೇಶ್ ಜಿ ಸರ್ ಇದ್ದೀರಿ. ಸರ್ ತಮಗೂ ಅತ್ಯಂತ ಪ್ರೀತಿಯ ಸ್ವಾಗತ. ಹಾಗೆಯೇ ಹಿರಿಯ ಸಾಹಿತಿ ಪ್ರೀತಿಯಿಂದ ಬಂದಿದ್ದಾರೆ ಆರ್ತಿಕಜೆ ಸರ್, ತಮಗೂ ಪ್ರೀತಿಯ ಆತ್ಮೀಯ ಗೌರವ ಸ್ವಾಗತ ಸರ್. ಹಾಗೆಯೇ ಬಂದಂತ ಎಲ್ಲ ಇಲಾಖಾ ಅಧಿಕಾರಿಗಳಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಛಾಯಾಚಿತ್ರಗಾರರು ಹಾಗೆ ಪತ್ರಕರ್ತರು ಮಾಧ್ಯಮ ಮಿತ್ರರು ಎಲ್ಲರೂ ಇದ್ದೀರಿ. ತಮಗೂ ಒಂದೇ ಮಾತಿನಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಈ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಸಂಯೋಜಿಸುವಲ್ಲಿ ಸಹಕರಿಸುತ್ತಿರುವಂತಹ ಜಗನ್ನಾಥ್ ಸರ್ ತಮ್ಮ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಸಾಯದ ಮನೆಯಿಂದ ಸಾಸಿವೆಯ ಕಾಳು ಸಿಕ್ಕಿತೆ ಕಿಸಾಗೋ ತಮಿಗೆ, ಸೋಮಿಗಿತ್ತೆ ಸೌಭಾಗ್ಯ ಬೆಟ್ಟದ ಜೀವವೇ ಮರಳಿ ಕಣ್ಣಿಗೆ ಸಂದಾಗ, ಅಳಿದ ಮೇಲೆಯೂ ಉಳಿದಿತ್ತು ನೆನಪು ಅದು ಕಾರಂತರ ಸಂಪತ್ತು. ಈ ಎಲ್ಲ ಪ್ರಜ್ಞೆಯೊಂದಿಗೆ ಇವತ್ತು ಕಾರಂತರ 123ನೇ ಜನ್ಮ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಸೇರಿ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲಿಸುವುದರ ಮೂಲಕ ಉದ್ಘಾಟಿಸಿಕೊಟ್ಟು ಕಾರಂತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಗೈಯಬೇಕೆಂದು ಮಾನ್ಯ ಸಹಾಯಕ ಆಯುಕ್ತರಾದ ಶ್ರೀ ಜುಬಿನ್ ಮಹಾಪಾತ್ರ ಹಿರಿಯ ಸಾಹಿತಿಗಳು ಹಾಗೂ ಪತ್ರಕರ್ತರು ಆಗಿರುವಂತಹ ಪ್ರೊಫೆಸರ್ ಕೆ.ಡಿ. ಆರ್ತಿಕಜೆ ಇವರು ಕಾರಂತರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಶಿವರಾಮ ಕಾರಂತರು ಅವರ ಪತ್ನಿ ಹಾಗೂ ಮಕ್ಕಳು ಓಡಾಡಿದಂಥ ಹಾಗೂ ತಮ್ಮ ಮಾತಿನ ಮತ್ತು ಕೃತಿಯ ಆಕರ್ಷಣೆಯಿಂದ ಕರ್ನಾಟಕದ ಹಾಗೂ ಹೊರಗಿನ ಸಹಸ್ರಾರು ಮಂದಿ ಆಸಕ್ತರನ್ನು ಇಲ್ಲಿಗೆ ಕರೆಸಿಕೊಂಡ ಶಿವರಾಮ ಕಾರಂತರು ಈಗ ನಮ್ಮ ಮುಂದೆ ಇಲ್ಲ ಎನ್ನುವುದು ನಮಗೆ ಈಗ ಅರಿವಾಗುತ್ತಾ ಇದೆ. ಇಲ್ಲಿಯೇ ಅವರು ಓಡಾಡಿಕೊಂಡಿದ್ದವರು ನಾನು ನೋಡಿದ್ದೇನೆ. ಬೆಳಗ್ಗಿಂದ ಸಾಯಂಕಾಲದವರೆಗೆ ಮನೆಯಲ್ಲೇ ಕುಳಿತು ತಮ್ಮ ಕೃತಿಗಳನ್ನು ರಚಿಸಿದ್ದ ಕಾರಂತರು ಸಾಯಂಕಾಲದ ಹೊತ್ತು ಸುಮಾರು 5 ಗಂಟೆ ಹೊತ್ತಿಗೆ ಅವರು ಇಲ್ಲಿಂದ ಪರ್ಲೋರ್ಕದಿಂದ ಇಲ್ಲಿ ನಮ್ಮ ಈಗಿನ ಪೊಲೀಸ್ ಸ್ಟೇಷನ್ ಉಂಟಲ್ಲ, ಇದು ವಿಮೆನ್ಸ್ ಪೊಲೀಸ್ ಸ್ಟೇಷನ್, ಅಲ್ಲಿವರೆಗೆ ನಡ್ಕೊಂಡು ಹೋಗಿ ಅಲ್ಲಿ ಶ್ರೀಧರ್ ಭಟ್ ಬ್ರದರ್ಸ್ ಅಂತ ನಿಮಗೆ ಗೊತ್ತಿರ್ಬೋದು. ಆ ಶ್ರೀಧರ್ ಭಟ್ ಬ್ರದರ್ಸ್ ಆ ಒಂದು ಅಂಗಡಿಯ ಎದುರುಗಡೆ ಜಗಲಿಯಲ್ಲಿ ಅವರು ಕುಳಿತುಕೊಳ್ಳುವುದು ಮತ್ತು ಅವರ ಸ್ನೇಹಿತರು ಸದಾಶಿವರಾವ್ ಇರಬಹುದು, ಅವರ ಸಂಬಂಧಿ ಕೂಡ ಹೌದು, ಅಂತಹ ಹಿರಿಯರು ಅಲ್ಲಿಗೆ ಬಂದು ಅವರೊಡನೆ ಮಾತುಕತೆಯನ್ನು ಮಾಡುತ್ತಿದ್ದನ್ನು ನಾನು ಕಂಡಿದ್ದೇನೆ. ಯಾಕೆಂದರೆ ಆಗ ನಾನು ವಿವೇಕಾನಂದ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ದುಡಿತಾ ಇದ್ದೆ. ಅದರ ಹಿಂದೆಯೂ ಅವರನ್ನು ನಾನು ನೋಡಿದ್ದೀನಿ. ಅವರ ಒಂದು ಅಷ್ಟು ಕಠಿಣವಾಗಿ ಅವರು ಮಾತಾಡಬಲ್ಲರು. ಖಾರ ಅಂತಂದರೆ ಖಾರ ಅಂತಲೇ ಅವ್ರನ್ನ ಕರೀತಾ ಇದ್ರು. ಯಾಕಂತ ಹೇಳಿದರೆ ಅವರಿಗೆ ಅಸಂಬದ್ಧಗಳು
ಅಧಿಕ ಪ್ರಸಂಗ ಇದನ್ನೆಲ್ಲ ಕಂಡ್ರೆ ಆಗುದಿಲ್ಲ ಅವರಿಗೆ. ಅಲ್ಲಿಯೇ ಖಂಡವಾಗಿ ಅವರು ಅದನ್ನು ಖಂಡಿಸ್ತಾ ಇದ್ರು. ಅಂತಹ ಕಾರಂತರು ಆ ಸಾಯಂಕಾಲದ ಹೊತ್ತು ಇಲ್ಲಿಂದ ಅಲ್ಲಿ ಹೋಗುವವರೆಗೆ ಒಂದು ಶಬ್ದ ಮಾತಾಡೋದಿಲ್ಲ, ಅಷ್ಟು ಮೌನವಾಗಿ ಅಲ್ಲಿ ಹೋಗ್ತಾ ಇದ್ರು. ಮತ್ತು ಅಲ್ಲಿ ಅವರ ಮಿತ್ರರೊಂದಿಗೆ ಬಹಳ ಲೋ ವಾಯ್ಸ್ ಅಂತ ಹೇಳ್ತಾರೆ, ಅಂದರೆ ಸಣ್ಣ ಸ್ವರದಲ್ಲಿ ಅವರು ಮಾತಾಡಿಕೊಂಡಿದ್ರು. ಅವರು ಮಾತಾಡೋದು ಮುಖ್ಯವಾಗಿ ಸಾಹಿತ್ಯ ಮತ್ತು ಅಂದಿನ ದೇಶ ವಿದೇಶಗಳ ಸುದ್ದಿ ಸೂರುಗಳನ್ನು ಅವರು ಮಾತಾಡ್ತಾ ಇದ್ರು. ಅಂತಹ ಕಾರಂತರು ಈಗ ನಮ್ಮ ಮುಂದೆ ಇಲ್ಲ. ಆದರೆ ಅವರು ನಡೆದಾಡಿದಂತಹ, ಓಡಾಡಿದಂತಹ ಮತ್ತು ಅವರ ಶ್ರೇಷ್ಠ ಕೃತಿಗಳನ್ನು ಬರೆದಂತಹ ಒಂದು ಪುಣ್ಯ ಭೂಮಿ ಏನುಂಟು, ಅದು ನಮ್ಮ ಪುಣ್ಯ ಅಂತ ಹೇಳಬೇಕು. ನಾವು ಪುತ್ತೂರಿಗರು ಆ ಮಟ್ಟಿಗೆ ಪುಣ್ಯವಂತರು. ಯಾಕೆಂತ ಹೇಳಿದರೆ ನಮಗೆ ಕಾಲ್ನಡಿಗೆಯಲ್ಲೇ ಬಂದು ಬಾಲವನವನ್ನು ಸೇರ್ಲಿಕ್ಕೆ ಆಗ್ತದೆ ಮತ್ತು ಇಲ್ಲಿ ಇದರೊಳಗೆ ಓಡಾಡಲಿಕ್ಕೆ ಆಗ್ತದೆ. ಹೊರಗಿನವರಿಗೆ ಸ್ವಲ್ಪ ಕಷ್ಟ ಇರ್ಬೋದು, ದೂರದಿಂದ ಬಂದವರಿಗೆ. ಅಂತಹ ಶಿವರಾಮ ಕಾರಂತರ ನೆನಪನ್ನು ಮಾಡಿಕೊಳ್ಳುವುದು ಅವರ ಜನ್ಮದಿನದ ನೆಪದಲ್ಲಿ. ಈ ಜನ್ಮದಿನ ಅಂತ ಹೇಳುವುದು ಅದು ವಿಶೇಷ ಏನಲ್ಲ, ಒಂದು ನೆಪ ಅಷ್ಟೇ. ಆ ದಿವಸ ಅಕ್ಟೋಬರ್ 10 ಅಂತ, ಅಕ್ಟೋಬರ್ 2 ಮಹಾತ್ಮ ಗಾಂಧಿಯವರಿಗೆ ಹೇಗೆ ಮುಖ್ಯವೋ ಹಾಗೆ ಅಕ್ಟೋಬರ್ 10 ಶಿವರಾಮ ಕಾರಂತರಿಗೆ ಮುಖ್ಯ. ಆ ಒಂದು ದಿನದ ನೆಪದಲ್ಲಿ ಅದರ ಒಂದು ವಿಶೇಷತೆಯ ಅನ್ನು ನೆನಪಿನಲ್ಲಿಟ್ಟುಕೊಂಡು ನೀವೆಲ್ಲರೂ ಸೇರಿದ್ದೀರಿ. ನೀವು ಕೇಳ್ಬೋದು ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದರೆ ತಲೆ ಲೆಕ್ಕ ಮಾಡಬಹುದು. ಆದರೆ ಅದೆಲ್ಲ ಮುಖ್ಯ, ನಾವು ಕಾರಂತರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲ, ಅವರ ನೇರ ನಡೆನುಡಿ ಮತ್ತು ಅವರ ಕ್ರಿಯಾಶಕ್ತಿ, ಅದು ಭಾಳ ಬೇಕು. ಕ್ರಿಯಾಶಕ್ತಿ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಕ್ರಿಯಾಶಕ್ತಿ ಇದೆ. ಕೆಲವರಿಗೆ ಕೃಷಿಯಲ್ಲಿ ಆಸಕ್ತಿ ಇದೆ, ಕೆಲವರಿಗೆ ಬರವಣಿಗೆಯಲ್ಲಿ ಆಸಕ್ತಿ ಇರ್ಬೋದು, ಕೆಲವರಿಗೆ ಕವನದಲ್ಲಿ ಇರ್ಬೋದು, ಕೆಲವರಿಗೆ ಶಿಕ್ಷಣದಲ್ಲಿ ಇರ್ಬೋದು, ಕೆಲವರಿಗೆ ಸಮಾಜ ಸೇವೆಯಲ್ಲಿ ಇರ್ಬೋದು. ಯಾವ ವಿಷಯದಲ್ಲಿ, ಯಾವ ಕ್ಷೇತ್ರದಲ್ಲಿ ಅವರಿಗೆ ಆಸಕ್ತಿ ಉಂಟೋ, ಆಸಕ್ತಿ ಮಾತ್ರ ಇದ್ದರೆ ಸಾಕಾಗುವುದಿಲ್ಲ, ಆ ಶಕ್ತಿನೂ ಬೇಕು. ಹಾಗಾಗಿ ನಾನು ಯಾವಾಗಲೂ ಹೇಳೋದುಂಟು, ಆಸಕ್ತಿ ಇದ್ದರೆ ಸಾಲದು, ಆ ಶಕ್ತಿ ಬೇಕು ಅಂತೇಳಿ. ಆ ಶಕ್ತಿ ಯಾವುದು ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂಥ ಕ್ರಿಯಾಶೀಲತೆ. ಅದನ್ನು ನಾವು ಮೈಗೂಡಿಸಿಕೊಳ್ಳುವಂತಾದರೆ ನಾವು ಕಾರಂತರನ್ನು ನೆನೆಸಿದ್ದಕ್ಕೆ ಅದು ಸಾರ್ಥಕ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೆಲವು ಚಿತ್ರಣಗಳನ್ನು ತಮ್ಮ ನೆನಪೆಂಬ ಕನ್ನಡಿಯ ಮೂಲಕ ಪ್ರತಿಬಿಂಬಿಸಿದ ಹಿರಿಯರಾದಂಥ ತಿಕ್ಕಯ್ಯ ಸರ್ಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಬದುಕಿನಲ್ಲಿ ಪರಮಾವಧಿಯ ತೃಪ್ತಿಯನ್ನು ಕೊಡಬಲ್ಲದು ಒಂದೇ ಒಂದು, ಅದು ತಾನು ಸರಿಯಾಗಿ ನಡೆದಿದ್ದೇನೆಂಬ ಆತ್ಮವಿಶ್ವಾಸ ಎಂಬುದು. ಇದು ಕಾರಂತರು ಹೇಳಿದಂಥವರ ಮಾತಿದು. ಆ ಮಾತಿಗೆ ಅನ್ವರ್ಥವಾಗಿ ನಡೆದವರು ಕಾರಂತರ ಈ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವವನ್ನು ನುಡಿನಮನವನ್ನು ಸಲ್ಲಿಸಲಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀ ಜುಬಿನ್ ಮೊಹಾಪಾತ್ರ, ಮಾನ್ಯ ಸಹಾಯಕ ಆಯುಕ್ತರು, ಪುತ್ತೂರು. ತಮ್ಮೆಲ್ಲರಿಗೆ ಗೊತ್ತಿರೋ ಪ್ರಕಾರ ಇಂದಿನ ದಿವಸ 10/10/1902 ಡಾಕ್ಟರ್ ಶಿವರಾಮ್ ಕಾರಂತ ಜನ್ಮಿಸಿದರು. ಸೊ ಅದರಿಂದ ಈ ಒಂದು ದಿವಸ ಬರೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಒಂದು ಬಹಳ ಪ್ರಮುಖವಾಗಿ ಇರುವಂಥ ದಿವಸ. ಯಾಕೆ ಅಂತ ಹೇಳಿದರೆ ಡಾಕ್ಟರ್ ಶಿವರಾಮ್ ಕಾರಂತ್ ಇಸ್ ಸಿನೋನಿಮಸ್ ಟು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಅಂತ ನಾವು ಹೇಳ್ತೀವಿ. ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂಥ ಅವರು ಒಬ್ಬರು ವ್ಯಕ್ತಿತ್ವ. ಮತ್ತು ಈ ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅವರ ಸಾಧನೆಗಳು ಮತ್ತು ಅವರ ಕೊಡುಗೆಗಳು ಅದರದ್ದು ಏನು ಒಂದು ಮೆಷರ್ಮೆಂಟ್ ಇಲ್ಲ, ಅಮೂಲ್ಯವಾದ ಕೊಡುಗೆಗಳು ಅವರು ಮಾಡಿಕೊಂಡು ಹೋಗಿದ್ದಾರೆ. ಸೊ ಅವರ ಜೀವಕಾಲದಲ್ಲಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು 40ಕ್ಕಿಂತ ಜಾಸ್ತಿ ಕಾದಂಬರಿಗಳು, 14 ಪ್ರಾಬ್ಲಿ ಇದು ನಾಟಕಗಳು, 3 ಕಥೆ ಸಂಕಲನಗಳು, ಚಿತ್ರಕಥೆ, ಮತ್ತು ಮಕ್ಕಳಿಗೋಸ್ಕರ ಈ ಬಾಲವನ ನಡೆಸಿದರು. ಮತ್ತು ಈ ಥರ ಅಂದರೆ ಪ್ರದರ್ಶನ ಕಲೆಗಳು ಆಗಲಿ, ಮತ್ತು ಸಾಹಿತ್ಯ ಆಗಲಿ, ಚಿತ್ರಕಲೆ ಆಗಲಿ, ಚಲಚಿತ್ರ ಆಗಲಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ಕಾರಂತ್ ಅವರು ಮುಟ್ಟದೇ ಕ್ಷೇತ್ರ ಇಲ್ಲ ಅಂತ ನಾವು ಹೇಳ್ತೀವಿ ಕೆಲವೊಂದು. ಸೊ ಅವರು ಬಹುತೇಕ ಒಂದು ಕಾಂಟ್ರಿಬ್ಯೂಷನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ಅವರು ತುಂಬ ಪ್ರಶಸ್ತಿಗಳು ಕೂಡ ಪಡೆದುಕೊಂಡಿದ್ದರು ಅವರ ಜೀವನ ಕಾಲದಲ್ಲಿ. ಅವರಿಗೆ ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಲಿ, ಸ್ವೀಡನ್ ಪ್ರಶಸ್ತಿ ಆಗಲಿ, ಪದ್ಮಭೂಷಣ ಆಗಲಿ, ಜ್ಞಾನಪೀಠ ಆಗಲಿ, ಸೊ ಪ್ರಶಸ್ತಿಗಳಲ್ಲಿ ಕೂಡ ಯಾವುದೇ ರೀತಿಯ ಅವರದ್ದು ಒಂದು ಕ್ರೆಡಿಟಿಗೆ ಕಡಿಮೆ ಇರಲಿಲ್ಲ. ಸೊ ದ್ಯಾಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಅಬೌಟ್ ಹಿಸ್ ಕ್ಯಾರೆಕ್ಟರ್. ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ಈಗ ಜಸ್ಟ್ ಸಾಹೇಬರು ಹೇಳಿದರು, ಕ್ರಿಯಾಶಕ್ತಿ ಇರಬೇಕು ನಮ್ಮ ಲೈಫ್ದಲ್ಲಿ ಅಂತ. ಸೊ ಇದು ಎಲ್ಲ ಅವರದ್ದು ಏನು ಕೊಡುಗೆಗಳು, ಅವರದ್ದು ಸಾಧನೆಗಳು, ಅದರ ಬಗ್ಗೆ ನಮ್ಗೆಲ್ಲರಿಗೆ ಗೊತ್ತಿದೆ. ಮತ್ತು ಮಕ್ಕಳು ಕೂಡ ಬಂದಿದ್ದಾರೆ, ತಾವುಗಳು ಸ್ವಲ್ಪ ಹೋಗಿ ಗೂಗಲ್ ಮಾಡಿ ಹುಡುಕಿ ನೋಡಿದರೆ ತಮಗೆ ಗೊತ್ತಾಗುತ್ತೆ ಅವರ ಕಾಂಟ್ರಿಬ್ಯೂಷನ್ಸ್ ಏನಂತ ನಮ್ಮ ಸಮಾಜಕ್ಕೆ, ನಮ್ಮ ಸಾಹಿತ್ಯಕ್ಕೆ, ನಮ್ಮ ಸಂಪ್ರದಾಯಕ್ಕೆ. ಬಟ್ ಆದರೂ ಅವರ ಜೀವನದಿಂದ, ಅವರ ಜೀವ ಕಥೆಯಿಂದ ನಾವೇ ಏನು ಕಲಿಕೆಯನ್ನು ಕಲಿಯಬಹುದು ಅಂತ, ಅವರ ವ್ಯಾಲ್ಯೂಸು, ಅವರ ಮೌಲ್ಯಗಳು, ತತ್ವಗಳು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಬೇಕು ಅಂತ ಅದು ಕೂಡ ಸ್ವಲ್ಪ ನಮಗೆ ವಿಚಾರಿಸಬೇಕಾಗುತ್ತೆ. ಯಾಕೆಂದರೆ ನಾವೇ ನೋಡ್ತೀವಿ, ಎಲ್ಲರೂ ಬೇರೆ ಬೇರೆ ವಿಚಾರದಲ್ಲಿ ಇರ್ತೀವಿ.
ಮಾಧ್ಯಮ ಮಿತ್ರರು ರಿಪೋರ್ಟಿಂಗ್ ಮಾಡ್ತಾ ಇರ್ತಾರೆ, ನಾವೇ ನಮ್ಮ ಕೆಲಸ ಮಾಡ್ತಾ ಇರ್ತೀವಿ, ಪೊಲೀಸವರು ಅವರ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ನಾವು ಬ್ಯುಸಿ ಆಗಿದ್ದೀವಿ ಅಂತ ಹೇಳಿ ಬೇರೆ ಬೇರೆ ವಿಚಾರಗಳಿಗೆ ನಾವೇ ಅಷ್ಟು ಗಮನ ಕೊಡೋದಿಲ್ಲ. ಬಟ್ ಕಾರಂತರದ್ದು ಲೈಫ್ ನೋಡಿದರೆ ಅವರು ಗಾಂಧಿವಾದಿ ಇದ್ರು, ಹಿ ವಾಸ್ ಅ ಗಾಂಧಿಯನ್. ಸೊ ಅದೇ ಮಹಾತ್ಮ ಗಾಂಧಿ ಹೇಗೆ ಮಾಡಿದ್ರು ಅದೇ ರೀತಿ ಕಾರಂತವರು ಕೂಡ ಪ್ರಾಕೃತಿಕ ಸಂರಕ್ಷಣೆ ಆಗಲಿ, ನಮ್ಮ ಸಂಪ್ರದಾಯಕ್ಕೆ ಒಂದು ಬೆಂಬಲ ಕೊಡುವಂಥ ವಿಚಾರ ಆಗಲಿ, ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ವಿಚಾರ ಆಗಲಿ, ನಮ್ಮ ಸ್ಥಳೀಯ ಸಂಪ್ರದಾಯಗಳಿಗೆ ಯಕ್ಷಗಾನ, ನಮ್ಮ ಕರಾವಳಿ ಕೋಸ್ಟ್ದು ಒಂದು ಬಹಳ ಅಮೂಲ್ಯವಾದ ಸಂಪ್ರದಾಯ ಹೇಳಿದ್ರೆ ಯಕ್ಷಗಾನ, ಅದಕ್ಕೆ ಕೂಡ ತುಂಬ ಪ್ರೋತ್ಸಾಹಿಸಿದರು ನಮ್ಮ ಕಾರಂತರು. ಸೊ ಬೇರೆ ಬೇರೆ ವಿಚಾರಕ್ಕೆ ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲ ವಿಚಾರಕ್ಕೆ ಕಾಂಟ್ರಿಬ್ಯೂಷನ್ಸ್ನ ಮಾಡಿ ಆ ವಿಚಾರಕ್ಕೆ ಗಮನ ಕೊಟ್ಟು ಹೇಗೆ ನಮ್ಮ ಪ್ರಗತಿ ಸಾಧಿಸಬೇಕು ಅಂತ ಅವರ ಜೀವನದಿಂದ ನಮಗೆ ಕಲಿಯುವಂಥದ್ದು. ಎರಡನೇ ವಿಚಾರ ಅಂತ ಹೇಳಿದರೆ, ಅವರು ಬರೀ ಇದು ಸಾಹಿತ್ಯ ಮತ್ತು ಕಲೆಗಳದ್ದು ಬಿಟ್ಟು ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಸುಮಾರು ಅವರದ್ದು ಕಾಂಟ್ರಿಬ್ಯೂಷನ್ಸ್ಗಳಿವೆ. ಮಹಾತ್ಮ ಗಾಂಧಿ ಇಲ್ಲಿ ಬರುವಾಗ ಅವರೇ ಅಲ್ಲಿ ಹೋಗಿ ಮಹಾತ್ಮ ಗಾಂಧೀಜಿ ಅವರಿಗೆ ಪಡೆದುಕೊಂಡು ಅಲ್ಲಿ ನಮ್ಮ ಗಾಂಧಿ ಕಟ್ಟದಲ್ಲಿ ಬೆಂಬಲ ಕೊಟ್ಟಿದ್ದರು ಇದಕ್ಕೆ. ಮತ್ತೆ ಹರಿಜನದು ಒಂದು ಅಧಿಕಾರಗಳ ಬಗ್ಗೆ ಕೂಡ ತುಂಬಾ ಕಾಳಜಿ ವಹಿಸಿ ತುಂಬಾ ಅದರ ಬಗ್ಗೆ ಹೋರಾಟ ಕೂಡ ನಡೆಸಿದ್ರು ಡಾಕ್ಟರ್ ಶಿವರಾಮ್ ಕಾರಂತ್. ಬರೀ ನಮ್ಮ ಪುತ್ತೂರೊಳಗೆ ಇಲ್ಲ, ದಕ್ಷಿಣ ಕನ್ನಡ ಅಲ್ಲ, ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಮತ್ತೆ ಅದರೊಟ್ಟಿಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಕೂಡ ಅವರದು ಅತುಲನೀಯದ ಕೊಡುಗೆಗಳು ಇರ್ತವೆ. ಬಿಕಾಸ್ ಅವರು ನನ್ನ ಪ್ರಕಾರ ಕಾಲೇಜ್ ಮುಗಿಸ್ಕೊಂಡು ಕೂಡಲೇ ಅಸಹಕಾರ ಚಳವಳಿಕೆಗೆ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್ಗೆ ಸೇರಿಸಿದ್ರು. ಸೊ ಈ ತರ ಒಂದು ವ್ಯಕ್ತಿತ್ವ ನಮ್ಮ ಪುತ್ತೂರಿಂದ ಬಂದಿದ್ದಾರೆ, ನಮ್ಮ ದಕ್ಷಿಣ ಕನ್ನಡದಿಂದ ಬಂದಿದ್ದಾರೆ ಅಂತ ನಮಗೆ ಬಹಳ ಹೆಮ್ಮೆ ವಿಚಾರ ಅದು. ಸೊ ನಮ್ಮ ಮುಂದಿನ ಪೀಳಿಗೆಗಳು ಕೂಡ, ನಮ್ಮ ಮಕ್ಕಳು ಕೂಡ ಅದರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು, ಅವರ ಮೌಲ್ಯವನ್ನು ನಮ್ಮ ಜೀವನದಲ್ಲಿ ಕೂಡ ನಾವೇ ಅಳವಡಿಸಬೇಕು ಅಂತ ಅಪೇಕ್ಷಿಸುತ್ತಾ ಈ ಕಾರಂತ್ ಅವರದ್ದು ಜನ್ಮದಿನಾಚರಣೆ ಎಲ್ಲರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಡಾಕ್ಟರ್ ಕೆ ಶಿವರಾಮ ಕಾರಂತರ ಜನ್ಮ ದಿನಾಚರಣೆಯ ಈ ಸಂದರ್ಭದಲ್ಲಿ ಅವರಿಗೆ ನುಡಿ ನಮನವನ್ನು ಅರ್ಪಿಸಿದಂತಹ ಶ್ರೀ ಜುಬ್ಬಿನ್ ಮೊಹಾಪಾತ್ರ IAS, ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಸರ್, ತಮಗೆ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದ ಸಮರ್ಪಿಸುತ್ತಾರೆ. ಚುನಾವಣೆ ನೀತಿ ಸಂಹಿತೆಯ ಕಾರಣದಿಂದ ಅತ್ಯಂತ ಸರಳವಾಗಿ ನಡೀತಿರುವ ಈ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಆಗಮಿಸಿದಂಥ ಎಲ್ಲರನ್ನು ಪ್ರೀತಿಯಿಂದ ಸ್ಮರಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಮತಿ ಹರ್ಷಿತಾ, ಸಹಾಯಕ ಆಯುಕ್ತರ ಕಚೇರಿ ಪುತ್ತೂರು. ಎಲ್ಲರಿಗೂ ನಮಸ್ಕಾರ. ಕಾರಂತರ ಕರ್ಮಭೂಮಿ ಕನಸಿನ ಕೂಸಾಗಿರುವ ಬಾಲವನ ಪಾಟ್ಲಡ್ಕ ಪುತ್ತೂರು ಇಲ್ಲಿ ಇವತ್ತು ನಡೆದ 123ನೇ ಕಾರಂತರ ಜನ್ಮದಿನೋತ್ಸವದ ಅಂಗವಾಗಿ ದೀಪ ಪ್ರಜ್ವಲನೆಯನ್ನು ಮಾಡಿ ಕಾರಂತರಿಗೆ ನುಡಿನಮನವನ್ನು ಸಲ್ಲಿಸಿದ ಮಾನ್ಯ ಸಹಾಯಕ ಆಯುಕ್ತರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವ ಮಾನ್ಯ ತಹಶೀಲ್ದಾರರು, ನಗರಸಭೆ ಪೌರಾಯುಕ್ತರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇವರೆಲ್ಲರೂ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಚೊಕ್ಕದಾದ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಅದೇ ರೀತಿ ಪತ್ರಿಕಾ ಮಿತ್ರರು ಹಾಗೂ ಹಿರಿಯ ಸಾಹಿತಿಗಳು, ಪತ್ರಕರ್ತರು ಆಗಿರುವಂತಹ ಆರ್ತಿಕಜೆ ಸರ್ ಎಲ್ಲರಿಗೂ ಬಾಲವನ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಇಲ್ಲಿ ಆಸೀನರಾಗಿರುವ ಎಲ್ಲ ಇಲಾಖಾ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಎಲ್ಲರಿಗೂ ಬಾಲವನ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಬಾಳುವೆ ಇರುವುದು ಕಲಿಯುವುದಕ್ಕೆ, ಕಲಿತು ತಿದ್ದಿಕೊಳ್ಳುವುದಕ್ಕೆ, ತಿದ್ದಿ ತೃಪ್ತಿ ಪಟ್ಟುಕೊಳ್ಳುವುದಕ್ಕೆ, ಬಾಳು ಬೆದರುವುದಕ್ಕಾಗಿ ಅಲ್ಲ ಬದುಕುವುದಕ್ಕಾಗಿ ಎನ್ನುವಂಥ ಮಾತಿನಂತೆ ಬದುಕನ್ನು ಸಮೃದ್ಧವಾಗಿಸುವಂಥ ಅವಕಾಶಗಳನ್ನು ನಾವೆಲ್ಲರೂ ಕೂಡ ನಮ್ಮದಾಗಿಸಿಕೊಳ್ಳುವ ಎನ್ನುವಂಥ ಕಾರಂತರ ಮಾತಿನ ಆಶಯದ ಮೂಲಕ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಮುಂದಕ್ಕೆ ರಾಷ್ಟ್ರಗೀತೆ ವಿವೇಕಾನಂದ ಕನ್ನಡ ಮಾಧ್ಯಮ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, तव शुभ नामे जागे, तव शुभाशिष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे.
ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.